ಬೆಸೆಂಟ್ ಮಹಿಳಾ ಕಾಲೇಜ್ ಅಂಗರೆ ಸೋಷಿಯಾಲಜಿ ವಿಭಾಗದ ನಿಲಿಟ್ಟು ಓಣಂ ಪೂಕಳಂ ಪಂತ ನಡತಂಡೆ ಕೇರಳ ಬೊಕ್ಕ ಕೊಡಗು ಜಿಲ್ಲೆಡು ಆಯ್ನ ನಷ್ಟೊಲಿಗೆ ಪರಿಹಾರ ಒದಗಾವುದಿಲ್ಲ ತೀರ್ಪು ಇನಕ್ಲೆಗೆ ಶ್ರದ್ಧಾಂಜಲಿದ ರೂಪಡು ಪೂಕಳಂ ಪಂತದಿದು ಎಲ್ಲಿಯ ಮಟ್ಟಡು ಓಣಂ ಆಚರಣೆ ಮಲ್ತೊಂದುಲ್ಲ ಅಂದು ಸಂಸ್ಥೆಡು ಕಲ್ಪನಾಕ್ಲು ಪಂತೇರು. ಕುಡ್ಲದ ಬೆಸೆಂಟ್ ಮಹಿಳಾ ಕಾಲೇಜ್ ವರ್ಷಲ ಓಣಂ ಆಚರಣೆ ಮಲ್ತೊಂದಿತ್ತು. ಈ ಸರ್ತಿ ಕೇರಳ ಬೊಕ್ಕ ಕೊಡಗಡು ಬರ್ಸ ಬುಲ್ಲೊಡ್ದು ಪ್ರಕೃತಿ ಮುನಿದು ಇಂಚ ಭಾರಿ ನಷ್ಟ ಕೇರಳಡು ಪಾಕ ಜನ ತೀರ್ನೆಡ್ದವರ ಎಲ್ಲಿಯ ಮಟ್ಟದ ಆಚರಣೆ ಮಲ್ತೊಂದುಲ್ಲೇರು. ಕಾಲೇಜದ ಸೋಷಿಯಾಲಜಿ ವಿಭಾಗದ ನಿರಟು ನಡತಿನ ಪಂತಡು ಕಾಲೇಜ್ ಕಲ್ಪನಾ ವಿದ್ಯಾರ್ಥಿನಿಯರು ಪಾಲ್ತು ತಂದಿರು. ಉಪನ್ಯಾಸಕರು ನಮ್ಮ ಕುಡ್ಲದೊಟ್ಟುಕು ಪಾತಿರ್ದು ಸೋಷಿಯಾಲಜಿ ವಿಭಾಗ ಮುಖ್ಯಸ್ಥರು ರಾಣಿ ದುಂಬಾಳ್ತಿಡು ಪೂಕಳಂ ಪಂತ ಪೊರ್ಲೋಡ್ ನಡತದಂಡು ಅರೆಗೆ ಸೊಲ್ಮೆ ಸಂದಾವಣನ್ನು ಪಂಡಿರು. ವಿದ್ಯಾರ್ಥಿನಿಯರು ಪಾತಿರ್ದು ಕೇರಳ ಕೊಡಗು ಜಿಲ್ಲೆದ ಸಮಸ್ಯೆಡ್ದವರ ಕರೆದು ಪೋಯಿನಕ್ಲೆಗೆ ಶ್ರದ್ಧಾಂಜಲಿಯಾದ ಪೂಕಳಂ ಮಲ್ತದ ಓಣಂ ಪರ್ಬನು ಎಲ್ಲಿಯ ಮಟ್ಟದ ಆಚರಣೆ ಮಲ್ತೊಂದುಲ್ಲ ಅಂದು ಪಂಡೇರು. ವಿದ್ಯಾರ್ಥಿಗಳ ವಿಶಿಷ್ಟವಾದ ಪ್ರತಿಭೆ ಇಲ್ಲಿ ಅಭಿವ್ಯಕ್ತಗೊಂಡಿರೋದನ್ನು ನಾವು ಕಾಣಬಹುದು. ಹಾಗೆ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥೆಯಾದಂತಹ ಶ್ರೀಮತಿ ರಾಣಿ ಮೇಡಮ್ ರವರು ಇದರ ಮುತುವರ್ಜಿ ವಹಿಸಿಕೊಂಡು ಕೇರಳದ ವಿಶಿಷ್ಟವಾದಂತಹ ಈ ರಂಗೋಲಿ ಸ್ಟೈಲನ್ನು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ನಿಜವಾಗಿಯೂ ಧನ್ಯವಾದಗಳನ್ನು ಹೇಳಲೇಬೇಕಾಗಿದೆ. ಪ್ರತಿ ವರ್ಷದಾಗಿ ಈ ವರ್ಷ ಸಹ ನಮ್ಮ ಕಾಲೇಜಲ್ಲಿ ನಾವು ಪೂಕಲಂ ಕಾಂಪಿಟೇಷನ್ ಮಾಡ್ತಿದ್ದೇವೆ. ಅದು ನಮ್ಮ ಟ್ರೆಡಿಷನ್, ನಾವು ವರ್ಷದಲ್ಲಿ ಮಾಡ್ತೇವೆ. ಬಟ್ ಈ ವರ್ಷ ಎಲ್ಲ ವರ್ಷದಾಗಿ ಈ ವರ್ಷ ಓಣಂ ಸೆಲೆಬ್ರೇಷನ್ ಮಾಡೋದಿಲ್ಲ. ಏಕೆಂದರೆ ನಮಗೆ ಗೊತ್ತಿದೆ ಕೇರಳದಲ್ಲಿ ಮತ್ತು ಕೂರ್ಗಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಅವರಿಗೆ ಪ್ರೇ ಮಾಡಿ ಅವರಿಗೆ ಟ್ರಿಬ್ಯೂಟ್ ಆಗಿ ಜಸ್ಟ್ ಪೂಕಲಂ ಕಾಂಪಿಟೇಷನ್ ಮಾಡಿದ್ದೇವೆ ಈ ವರ್ಷ. ಅದೇ ರೀತಿ ನಮ್ಮ ಕಾಲೇಜಿನ ಪರವಾಗಿ ನಾವು ಆದಷ್ಟು ಸಹಾಯ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಫಂಡ್ಸ್ ಕಲೆಕ್ಟ್ ಮಾಡಿ, ಇಲ್ಲಾದರೆ ಅವರಿಗೆ ವಸ್ತ್ರ ಹಾಗೆ ಡೈಲಿ ಎಂತೆಲ್ಲ ಬೇಕು ಅದೆಲ್ಲ ಕೊಡ್ತಾ ಇದ್ದೇವೆ.